ಕಲಾಬಿ ಥಿಯೇಟರ್ ಕಲಾವಿದರಿಂದ ಗಣೇಶ್ ಮಂದಾರ್ತಿ ನಿರ್ದೇಶನದಲ್ಲಿ ಕುವೆಂಪುರವರ ರಾಮಾಯಣ ದರ್ಶನಂ ಆಧಾರಿತ ಮಮತೆಯ ಸುಳೆ ನಾಟಕ ಮೊದಲ ಪ್ರದರ್ಶನಗೊಂಡಿತು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಎಲ್ಸಿಆರ್ಐ ಸಭಾಂಗಣದಲ್ಲಿ ಮಮತೆಯ ಸುಳಿ ನಾಟಕ ಪ್ರದರ್ಶನಕ್ಕೆ ಚಾಲನೆ ಸಿಕ್ಕಿತ್ತು. ಸಭಾ ಕಾರ್ಯಕ್ರಮವನ್ನು ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಪ್ರವೀಣ್ ಮಾರ್ಟಿಸ್ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ರಂಗ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾಟಕ ನಿರ್ಮಾಣ, ಪ್ರಮುಖ ರಂಗ ಕಲಾವಿದರ ನಾಟಕಗಳು ಪ್ರದರ್ಶನಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದೆಂದು ಹೇಳಿದರು. ಉಳಿದೆಲ್ಲ ಕಲಾ ಮಾಧ್ಯಮಗಳಿಗಿಂತ ರಂಗ ಮಾಧ್ಯಮದ ಮೂಲಕ ಪ್ರದರ್ಶನಗೊಳ್ಳುವ ಪ್ರದರ್ಶನ ಕಲೆಗಳು ಹೆಚ್ಚು ಪ್ರಬಲವಾದುದು ಮತ್ತು ಪರಿಣಾಮಕಾರಿಯಾದುದು ಎಂಬುದು ನನ್ನ ನಂಬಿಕೆ. ರಂಗದ ಮೂಲಕ ಸಾಕಷ್ಟು ಸಂಗತಿಗಳನ್ನು ಹೇಳಲು ಪ್ರಭಾವಿಸಲು ಸಾಧ್ಯವಿದೆ. ಅದರಲ್ಲೂ ನಾಟಕದಂತಹ ಪ್ರದರ್ಶನ ಕಲೆಯ ಸಾಧ್ಯತೆ ಅಪಾರವಾದುದು. ಹಾಗಾಗಿ ಒಂದು ಸಂಸ್ಥೆಯಲ್ಲಿ ಈ ಚಟುವಟಿಕೆ ನಿರಂತರವಾಗಿದ್ದಾಗಲೇ ವಿದ್ಯಾರ್ಥಿಗಳಲ್ಲಿರುವ ಕಲಾವಿದತನ ಪ್ರಕಟಗೊಳ್ಳಲು ಸಾಧ್ಯವಾಗುವುದು ಮತ್ತು ಆ ಮೂಲಕ ಆತ ಸಾಮಾಜಿಕ ಜಾಗೃತಿಯನ್ನು ಮೂಡಿಸಲು ಶಕ್ತನಾಗುವನು. ಹೀಗಾಗಿ ರಂಗ ಅಧ್ಯಯನ ಕೇಂದ್ರದ ಮೂಲಕ ನಾವೇ ನಾಟಕಗಳನ್ನು ನಿರ್ಮಿಸಿ ನಮ್ಮ ವಿದ್ಯಾರ್ಥಿಗಳಿಂದಲೇ ಪ್ರದರ್ಶನ ನೀಡುವಂತೆ ಮಾಡುತ್ತಾ ಬಂದಿದ್ದೇವೆ. ಪ್ರಸ್ತುತ ನಮ್ಮ ರಂಗ ಚಟುವಟಿಕೆಗಳು ನಾಟಕ ಪ್ರದರ್ಶನ ನೆಲೆಯಲ್ಲಿ ಮಾತ್ರ ನಡೆಯುತ್ತಿವೆ. ಆದರೆ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಟುವಟಿಕೆಗಳು ವ್ಯವಸ್ಥಿತವಾಗಿ ನಡೆಯಬೇಕೆಂಬುದು ಯೋಚನೆ. ಖ್ಯಾತ ಸಾಹಿತಿ ಮತ್ತು ಪ್ರಸಿದ್ಧ ರಂಗಕರ್ಮಿ ಡಾಕ್ಟರ್ ನಾದಾ ಶೆಟ್ಟಿ ಅವರು ಮಾತನಾಡಿ, ಯುವಕರ ಪರಿಶ್ರಮದ ಮೂಲಕ ನಾಟಕ ಪ್ರದರ್ಶನಗೊಳ್ಳುತ್ತಿದೆ. ರಂಗಭೂಮಿಯನ್ನ ಮತ್ತೆ ಚೈತನ್ಯಕ್ಕೆ ಮೂಡಿಸಲು ಯುವಕರ ಪರಿಶ್ರಮ ಹೆಚ್ಚಿದೆ ಎಂದು ಹೇಳಿದರು. 1975ರಿಂದ ಮಂಗಳೂರಲ್ಲಿ ರಂಗತಂಡವನ್ನು ಕಟ್ಟುತ್ತಾ ಅದರ ಕೆಲಸಗಳನ್ನು ಮಾಡ್ತಾ ನಿರಂತರವಾಗಿ ರಂಗಕಾಯಕವನ್ನು ಮಾಡ್ತಾ ಬಂದವರು. ಇದೀಗ ಕಲಾಬಿ ಅನ್ನುವಂಥ ತಂಡ ಇದೆಯಲ್ಲ, ಈ ತಂಡದಲ್ಲೆಲ್ಲ ಹುಡುಗರಿದ್ದಾರೆ. ನಮಗಾದರೆ ಒಂದು ಉದ್ಯೋಗ ಇತ್ತು, ಕೈಯಲ್ಲಿ ಸ್ವಲ್ಪ ಕಾಸಿತ್ತು, ಹೇಗೋ ಇರುವಂಥ ಕಾಸನ್ನು ನಾವು ಮನಸ್ಸು ಮಾಡಿ ನಮ್ಮ ಅರ್ಧ ಮನೆ ಕೊಟ್ಟರೆ ಅರ್ಧ ಇದಕ್ಕೆ ವ್ಯಯ ಮಾಡಿಕೊಂಡು ನಾವು ಹೇಗೋ ನಾಟಕವನ್ನು ಮಾಡಿಕೊಂಡು ಸುಧಾರಣೆ ಮಾಡಿಕೊಳ್ತಾ ಇದ್ದೆವು. ಆದರೆ ಇದು ಹಾಗಲ್ಲ. ಇಲ್ಲಿರುವಂಥ ಈ ಹುಡುಗರೆಲ್ಲರೂ ಪಕ್ಕ ಹುಡುಗರೇ. ಆದರೆ ಅದಮ್ಯವಾದಂಥ ಒಂದು ಆಸಕ್ತಿ, ಕುತೂಹಲ ರಂಗದ ಬಗ್ಗೆ ಇದೆ. ಈ ಕೊರೋನೋತ್ತರದ ದಿವಸಗಳಲ್ಲಿ ರಂಗಭೂಮಿಯನ್ನು ಮತ್ತೆ ಚೈತನ್ಯಶಾಲಿಯಾಗಿ ಮಾಡುವುದಕ್ಕೆ ಇಂಥ ಹುಡುಗರು ಬೇಕು ಅಂತ ನಮಗೆ ಯಾವಾಗಲೂ ಅನಿಸುತ್ತೆ. ತದಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾದ ರಾಜೇಶ್ ಜಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಶುಭ ಹಾರೈಸಿದರು. ಇತ್ತೀಚೆಗೆ ಕನ್ನಡದ ಒಂದು ನಾಟಕದ ಪ್ರಭಾವ ಬಹಳಷ್ಟು ಉತ್ತಮವಾಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಟಕದ ಪ್ರದೇಶವನ್ನು ಒಂದು ಒಬ್ಸರ್ವ್ ಮಾಡಿದರೆ ಸುಳ್ಯ ಪ್ರದೇಶದಲ್ಲಿ ಸ್ವಲ್ಪ ನಮ್ಮ ಕನ್ನಡ ರಂಗಭೂಮಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆಕ್ಟಿವ್ ಆಗಿದ್ರೆ, ಬೆಳ್ತಂಗಡಿ ಸುಳ್ಯದಲ್ಲಿ ಮತ್ತೆ ಬೀಚ್ ರೋಡ್ ಕಡೆ ಸ್ವಲ್ಪ ಮಟ್ಟಿಗೆ ವರ್ಷದಲ್ಲಿ 1-2 ಸಲ ಆಗುವಷ್ಟು ಆಕ್ಟಿವ್ ಆಗಿರ್ತದೆ. ಮೂಡಬಿದ್ರೆ ಕಡೆ ಹೋದ್ರೆ ಸ್ವಲ್ಪ ನಿರಂತರವಾಗಿ ಕನ್ನಡ ರಂಗಭೂಮಿ ಆಕ್ಟಿವ್ ಆಗಿರ್ತದೆ. ಆಮೇಲೆ ಮುಲ್ಕಿ ಉಳ್ಳಾಲ ಈ ಕಡೆ ಹೋದ್ರೆ ತುಂಬಾ ಕನ್ನಡ ರಂಗಭೂಮಿಯ ಚಟುವಟಿಕೆ ತುಂಬಾ ಕಡಿಮೆ ಇರ್ತದೆ. ಆದರೆ ಮಂಗಳೂರು ಕೇಂದ್ರವಾಗಿ ನೋಡಿದ್ರೆ ಇಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಸಂಸ್ಥೆ ಕನ್ನಡ ನಾಟಕವನ್ನು ನಿರಂತರವಾಗಿ ಮಾಡ್ತಾ ಇರ್ತದೆ. ಈ ವೇಳೆ ಕಲಾಪಿಯ ಅಧ್ಯಕ್ಷೆ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಸ್ವಾಗತಿಸಿದರು. ಉಪಾಧ್ಯಕ್ಷೆ ರತ್ನಾವತಿ ಬೈಕಾಡಿ ಧನ್ಯವಾದ ಸಮರ್ಪಿಸಿದರು. ಜೊತೆ ಕಾರ್ಯದರ್ಶಿ ರವಿರಾಜ್ ನಿರೂಪಿಸಿದ್ರು. ಈ ವೇಳೆ ಕಲಾಪಿಯ ಗೌರವಾಧ್ಯಕ್ಷ ಸುರೇಶ್ವರ್ ಕಾಡಿ ಮೊದಲಾದವರು ಉಪಸ್ಥಿತರಿದ್ದರು. ನಾಟಕದ ಸಂಗೀತ ಅನು ಶೆಟ್ಟಿ, ಸುಂದರೇಶ್ ದೇವಪ್ರಿಯಾಯಂ, ಶ್ರುತಿ ರಂಜಿನಿ ಭರತ್ ಕುಮಾರ್, ಬೆಳಕಿನ ವಿನ್ಯಾಸ ರಾಜು ಮಣಿಪಾಲ್, ವಸ್ತ್ರ ವಿನ್ಯಾಸ ಪ್ರಶಾಂತ್ ಉದ್ಯಾವರ ಮತ್ತು ಗೀತಾ ಅರೆಹೊಳೆ, ರಂಗ ಪರಿಕರ ಗೋಪಿನಾಥ್ ಆಚಾರ್ಯ, ರಕ್ಷಾ ಕೋಟ್ಯಾನ್, ಪ್ರಸಾದನ ಭುವನ್ ಮಣಿಪಾಲ್, ಸಂಗೀತ ನಿರ್ವಹಣೆ ಕುಶಾ ಆಚಾರ್ಯ, ಕಲಾವಿದರಾಗಿ ಉಜ್ವಲ್ ಯುವಿ, ತ್ರಿಷಾ ಶೆಟ್ಟಿ, ಸ್ವೀಡಲ್ ಡಿಸೋಸಾ, ಪ್ರಕಾಶ್ ಕೆ ನಾಟಕದಲ್ಲಿ ಅಭಿನಯಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.